ಮಕ್ಕಳೇ, ಮಧುರ ಕನ್ನಡ ಕಲಿಯೋಣ ಚಾನಲಿಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ತರಗತಿನಲ್ಲಿ ಬೆಳಗಿನ ತಾಣ ಜಯಪುರ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಈ ಗದ್ಯಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತರು. ಕಾಲ ಕ್ರಿಸ್ತ ಶಕ 1902ರಿಂದ 1997. ಇವರ ಸ್ಥಳ ಉಡುಪಿ ಜಿಲ್ಲೆಯ ಕೋಟಾ ಗ್ರಾಮದವರು. ಇವರ ಕೃತಿಗಳನ್ನು ನೋಡೋದಾದರೆ ಮೊದಲಿಗೆ ಕಾದಂಬರಿಗಳು ಚೋಮನದುಡಿ, ಮರಳಿ ಮಣ್ಣಿಗೆ, ಮೂಕಜ್ಜಿಯ ಕನಸುಗಳು, ಬೆಟ್ಟದ ಜೀವ, ಅಳಿದ ಮೇಲೆ. ಹೀಗೆ ಇವರ ಕಥಾ ಸಂಕಲನಗಳು ಹಸಿವು, ಹಾವು, ಕವಿ, ಕರ್ಮ. ಇವರ ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ಗವನಗಳು. ನಿಘಂಟುಗಳು ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ. ಇವರ ಪ್ರವಾಸ ಕಥನಗಳು ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ. ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು. ಜಾನಪದ ಸಾಹಿತ್ಯ ಯಕ್ಷಗಾನ ಬಯಲಾಟ. ಮತ್ತು ಇವರು ಗಳಿಸಿರ್ತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಪ್ರವಾಸ ಕಥನ ಅಬುವಿನಿಂದ ಬರಾಮಕ್ಕೆ ಎಂಬ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಈಗ ಪದಗಳ ಅರ್ಥವನ್ನು ನೋಡೋಣ. ಉಸುಬು, ಮರಳು, ಉಸುಕು. ದೇಶೀಯ ಅಂದರೆ ದೇಶದೊಳಗಿನ. ಮುಂಡಾಸು, ಪೇಟ, ತಲೆಯುಡುಗೆ. ಮೇಲುದೆ ಅಂದರೆ ಹೆಂಗಸರು ಮೈ ಮೇಲೆ ಹೊದೆಯುವ ವಸ್ತ್ರ. ಕಡುಪಿನ ಬಣ್ಣ, ದಟ್ಟವಾದ ಬಣ್ಣ ಅಥವಾ ರಂಗಾದ ಬಣ್ಣ. ನವರಂಗ, ದೇವಾಲಯದ ಸಭಾಮಂಟಪ. ವಾಸ್ತು, ಕಟ್ಟಡ ನಿರ್ಮಾಣ ಶಾಸ್ತ್ರ. ಹಾಲುಗಲ್ಲು ಅಂದರೆ ಅಮೃತ ಶಿಲೆ. ಮಕ್ಕಳೇ, ಈಗ ಅಭ್ಯಾಸ ನೋಡೋಣ. ಮೊದಲಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಉತ್ತರ, ರೈಗಳ ಮನೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಇತ್ತು. ಎರಡನೇ ಪ್ರಶ್ನೆ ನೋಡೋಣ. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಉತ್ತರ, ಜಯಪುರದ ಮನೆಗಳ ದೇಶಿ ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತಿತ್ತು. ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವಿತ್ತು. ಮೂರನೇ ಪ್ರಶ್ನೆ, ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಇಷ್ಟ. ನಾಲ್ಕನೇ ಪ್ರಶ್ನೆ, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಉತ್ತರ, ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. ಐದನೇ ಪ್ರಶ್ನೆ, ಲೇಖಕರಿಗಿದ್ದ ಹಂಬಲವೇನು? ಉತ್ತರ, ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು. ಮಕ್ಕಳೇ, ಈಗ ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಸ್ವಲ್ಪ ನಾವು ವಿವರಣೆಯನ್ನು ಕೊಡಬೇಕಾಗಿ ಬರ್ತದೆ. ಉತ್ತರ, ಜಯಪುರದ ಬೀದಿಗಳು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾಗಿವೆ ಮತ್ತು ನೇರವಾಗಿವೆ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಇನ್ನು ಮನೆಗಳು ದೇಶಿ ವಾಸ್ತುರಚನೆಯಿಂದ ಚೆನ್ನಾಗಿ ಶೋಭಿಸುತ್ತಾ ಇತ್ತು. ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಜಯಪುರ ಬಣ್ಣಗಾರರ ತವರೂರಾಗಿ ಕೆಲವೊಂದು ಕಡೆ ಭವ್ಯ ಮಹಾದ್ವಾರಗಳಿವೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಉತ್ತರ, ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ. ಹಳೆಯ ಕೋಟೆ, ಅರಮನೆಗಳೆಲ್ಲ ಅಲ್ಲಿವೆ. ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ, ಬೆಟ್ಟ ಹಾಗೂ
ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಹಿಂದೆ ಲೇಖಕರು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಯಾಗಿತ್ತು. ಈಗ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಮಕ್ಕಳೇ, ಈಗ 3ನೇ ಪ್ರಶ್ನೆ, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಉತ್ತರ: ಮೀರಾಬಾಯಿಯ ದೇವಾಲಯವು ಅರಮನೆಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲೇ ಕಾಣಿಸುತ್ತದೆ. ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳಿವೆ. ಇದೇ ಮೀರಾಬಾಯಿ ದೇವಾಲಯದ ಸೌಂದರ್ಯವಾಗಿದೆ. ಈಗ 4ನೇ ಪ್ರಶ್ನೆ ನೋಡೋಣ. ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ. ಉತ್ತರ: ಲೇಖಕರಿಗೆ ಜನಪದ ನೃತ್ಯ ನೋಡಬೇಕೆಂಬ ಹಂಬಲವಿತ್ತು. ಊರಿನ ಜನಸಾಮಾನ್ಯರ ನೃತ್ಯವದು. ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ಉಟ್ಟಿದರು. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಹಿಮ್ಮೇಳಕ್ಕೆ ಡೋಳು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀವೇಷದ ನರ್ತಕರು ಲಾಸ್ಯವೆಸಗಿದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚೆಲುವುಗಳೆರಡು ಇದ್ದವು. ಅವರ ಜೊತೆಗೆ 3-4 ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು. ಮಕ್ಕಳೇ, ಈಗ ಈ ಮೇಲ್ ಕೊಟ್ಟಿರುವ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ. ಉತ್ತರ: ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಅಲ್ಲಿನ ಜನರು, ಅದರಲ್ಲೂ ಹೆಂಗಸರು, ರಂಗುರಂಗಿನ ಲಂಗ, ಪಾಯ್ಜಾಮ, ಸೀರೆ, ರವಿಕೆ, ಮೇಲುದೆ ತೊಡುವ ಅಭ್ಯಾಸದವರು. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿವೆ. ಗಂಡಸರು ರಂಗರಾಯರೇ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುವುದುಂಟು. ಹೀಗೆ ಜಯಪುರದ ಜನರಿಗೆ ಬಣ್ಣದ ಮೋಹವಿದೆ. ಮಕ್ಕಳೇ, ಈಗ 2ನೇ ಪ್ರಶ್ನೆ ನೋಡೋಣ. ಅಂಬೇರ ಬೆಟ್ಟದ 3 ಅಂತಸ್ತಿನ ದೇವಾಲಯದ ಒಳಾಂಗಣ ಚೆಲುವನ್ನು ತಿಳಿಸಿ ಅಂತ ಕೇಳಿದರೆ. ಉತ್ತರ: ಅಂಬೇರ ಬೆಟ್ಟದ 3 ಅಂತಸ್ತಿನ ದೇವಾಲಯದಲ್ಲಿ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ. ಅದು ಚಿತ್ರ ಕೆಲಸಗಳಿಂದ ಕೂಡಿ ಹಾಲುಗಲ್ಲಿನ ರಚನೆಗಳಿಂದ ಶೋಭಿಸುತ್ತಿದೆ. ಗುಡಿ ಚಿಕ್ಕದಾಗಿದ್ದರೂ ಶಾಂತವಾಗಿ ಕಾಣಿಸುವ ಮಂದಿರವಾಗಿದೆ. ಮೇಲಿನ ಅಂಗಳದಲ್ಲಿ ದೊಡ್ಡ ವಿಶಾಲವಾದ ಹಾಲುಗಲ್ಲಿನಲ್ಲಿ ರಚಿಸಿದ ಸಭಾಂಗಣವಿದೆ. ಅದರ ಚಾವಣಿ ರಜಪುತಾನದ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಚೆಲುವನ್ನು ನೀಡುತ್ತಿದೆ. 3ನೇ ಅಂತಸ್ತಿನಲ್ಲಿ ರಾಜರ ಅಂತಃಪುರವನ್ನು ನೋಡಬಹುದು. ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳಿವೆ. ಇನ್ನೊಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಕೆಗಳುಳ್ಳ ರಚನೆ. ಕತ್ತಲಿನಲ್ಲಿ ದೇವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಹಾಲುಗಲ್ಲಿನ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಹಾಲುಗಲ್ಲಿನ ಚಾವಡಿ ಹಾಗೂ ನೀರಿನ ಕಾರಂಜಿಗಳು, ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರು ಕಾಲುವೆಗಳನ್ನೆಲ್ಲ ಒಳಗೊಂಡ ಸುಂದರ ಅಂತಃಪುರವು ದೇವಾಲಯದ ಒಳಾಂಗಣದ ಚೆಲುವನ್ನು ಹೆಚ್ಚಿಸಿ ಶೋಭಿಸುತ್ತಿದೆ. ಮಕ್ಕಳೇ, ಈಗ 3ನೇ ಪ್ರಶ್ನೆ ನೋಡೋಣ. ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಅಂತ ಕೇಳಿದರೆ. ಉತ್ತರ: ಜಂತ್ರಮಂತ್ರ 400ರಿಂದ 500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡಲು ವಿಚಿತ್ರ ಸಾಧನಗಳನ್ನು ನೆಟ್ಟಿದಂತಹ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ.
ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ. ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆಯಾಗಿದೆ. ಈಗ ಮಕ್ಕಳೇ, ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ಮೊದಲನೇ ಪ್ರಶ್ನೆ, ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉತ್ತರ ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ಕೋಟಾ ಶಿವರಾಮ ಕಾರಂತರು ರಚಿಸಿದ ಬೆಡಗಿನ ತಾಣ ಜಯಪುರ ಎಂಬ ಪ್ರವಾಸ ಕಥನ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಗದ್ಯದ ಆಕರ ಗ್ರಂಥ ಅಬುವಿನಿಂದ ಬರಾಮಕ್ಕೆ. ಸಂದರ್ಭ, ಲೇಖಕರು ತಮ್ಮ ಸ್ನೇಹಿತ ಶ್ರೀಪತಿಯವರೊಂದಿಗೆ ಜಯಪುರ ರೈಲು ನಿಲ್ದಾಣದಲ್ಲಿ ಇಳಿದು ಅಲ್ಲಿ ವಾಸವಾಗಿರುವ ಸ್ನೇಹಿತ ರೈರವರ ಮನೆಗೆ ಹೋಗುವರು. ಆಗ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಅವರ ಮನೆಯು 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿರುವ ಕಾರಣ ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು ಎನ್ನುವ ಸಂದರ್ಭದಲ್ಲಿ ಲೇಖಕರು ಮೇಲಿನ ವಾಕ್ಯವನ್ನು ನುಡಿಯುವರು. ಸ್ವಾರಸ್ಯ, ಜಯಪುರ ಊರಿನಲ್ಲಿ ವಾಸವಾಗಿರುವ ರೈ ಅವರ ಮನೆಗೆ ನೈಸರ್ಗಿಕವಾಗಿಯೇ ಬಿಸಿ ನೀರು ಬಂದರೂ ಶ್ರೀಪತಿಯವರಿಗೆ ತಣ್ಣೀರಿನ ಸ್ನಾನದ ಅಭ್ಯಾಸವಾಗಿತ್ತು. ಲೇಖಕರಿಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವ ಅಭ್ಯಾಸ ಇರುವುದರಿಂದ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ಜಯಪುರದ ಹವಾಮಾನ ಅನುಕೂಲವಾಗಿರುವುದರಿಂದ ನೀರು ಕಾಯಿಸುವ ಅಗತ್ಯವಿಲ್ಲದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಎರಡನೇ ಪ್ರಶ್ನೆ, ಗಂಡಸರು ರಂಗರಾಯರೇ. ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ಕೋಟಾ ಶಿವರಾಮ ಕಾರಂತರು ರಚಿಸಿದ ಬೆಡಗಿನ ತಾಣ ಜಯಪುರ ಎಂಬ ಪ್ರವಾಸ ಕಥನ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಗದ್ಯದ ಆಕರ ಗ್ರಂಥ ಅಬುವಿನಿಂದ ಬರಾಮಕ್ಕೆ. ಸಂದರ್ಭ, ಜಯಪುರ ಬಣ್ಣಗಾರರ ತವರೂರು. ಅಲ್ಲಿನ ಹೆಂಗಸರು ರಂಗುರಂಗಿನ ಲಂಗ, ಪಾಯ್ಜಾಮ, ಸೀರೆ, ರವಿಕೆ, ಮೇಲುದೆ ತೊಡುವವರು. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಎನ್ನುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ವಾಕ್ಯವನ್ನು ನುಡಿಯುವರು. ಸ್ವಾರಸ್ಯ, ಜಯಪುರದ ಊರಿನಲ್ಲಿ ಹೆಂಗಸರು ಮಾತ್ರವಲ್ಲದೆ ಗಂಡಸರು ಸಹ ರಂಗುರಂಗಿನ ವಸ್ತ್ರ ಧರಿಸಿ ರಂಗಿನ ಒಲವನ್ನು ವ್ಯಕ್ತಪಡಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಈಗ ಮೂರನೇ ಪ್ರಶ್ನೆ, ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ಕೋಟಾ ಶಿವರಾಮ ಕಾರಂತರು ರಚಿಸಿದ ಬೆಡಗಿನ ತಾಣ ಜಯಪುರ ಎಂಬ ಪ್ರವಾಸ ಕಥನ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಗದ್ಯದ ಆಕರ ಗ್ರಂಥ ಅಬುವಿನಿಂದ ಬರಾಮಕ್ಕೆ. ಸಂದರ್ಭ, ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿಯಾಗಿತ್ತು. ಹಳೆಯ ಕೋಟೆ, ಅರಮನೆಗಳೆಲ್ಲ ಅಲ್ಲಿವೆ. ಹಿಂದೆ ಲೇಖಕರು ಅಲ್ಲಿಗೆ ಹೋದಾಗ ಜನವಸತಿ ಇರಲಿಲ್ಲ ಎನ್ನುವ ಸಂದರ್ಭದಲ್ಲಿ ಲೇಖಕರು ಮೇಲಿನ ವಾಕ್ಯವನ್ನು ನುಡಿವರು. ಸ್ವಾರಸ್ಯ, ಪ್ರಾಚೀನ ಕಾಲದಲ್ಲಿ ಪೂಜನೀಯವಾದಂತಹ ಗುಡಿ ಗೋಪುರಗಳು ಇಂದಿನ ಕಾಲದಲ್ಲಿ ಜನರ ವಸತಿ ಇಲ್ಲದೆ ಪಾಳು ಬಿದ್ದು ಹೋಗಿ ಗೂಬೆಗಳು ವಾಸವಾಗಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಉತ್ತರ ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ಕೋಟಾ ಶಿವರಾಮ ಕಾರಂತರು ರಚಿಸಿರುವ ಬೆಡಗಿನ ತಾಣ ಜಯಪುರ ಎಂಬ ಪ್ರವಾಸ ಕಥನ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಗದ್ಯದ ಆಕರ ಗ್ರಂಥ ಅಬುವಿನಿಂದ ಬರಾಮಕ್ಕೆ. ಸಂದರ್ಭ, ಅರಮನೆಯ ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಕೆಗಳುಳ್ಳ ರಚನೆ. ಕತ್ತಲಿನಲ್ಲಿ ದೇವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಹಾಲುಗಲ್ಲಿನ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ಲೇಖಕರು ವರ್ಣಿಸುತ್ತಾರೆ. ಸ್ವಾರಸ್ಯ,
ನಕ್ಷತ್ರ ಲೋಕದ ಸೊಬಗನ್ನು ಅನುಭವಿಸುವಂತಹ ಸುಂದರ ದೃಶ್ಯವನ್ನು ವರ್ಣಿಸುವ ರಜಪುತಾನದ ಶೈಲಿಯ ಕಲಾತ್ಮಕ ಸೌಂದರ್ಯ ಅರಮನೆಯ ಚಾವಡಿಗೆ ಇರುವುದು ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇದು, ಜಯಪುರ ಬಣ್ಣಗಾರರ ಡ್ಯಾಶ್ ತವರೂರು. ಬಣ್ಣಗಾರರ ತವರೂರು. ಜಯಪುರ ಬಣ್ಣಗಾರರ ತವರೂರು. ಎರಡನೇದು, ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆ. ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರ ಕಾಲುವೆ. ಮೂರನೇದು, ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಸುಂದರ ಮಂಟಪಗಳಿವೆ. ಅಂತಃಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು. ಡೋಲು ತಮಟೆಗಳಿದ್ದವು. ಐದನೇದು, ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದೆವು. ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದೆವು. ಮಕ್ಕಳೇ, ಈಗ ಹೊಂದಿಸಿ ಬರೆಯಿರಿ. ಮೊದಲನೇದು, ಅಂಬೇರ ಪೂರ್ವದ ರಾಜಧಾನಿ. ಎರಡನೇದು, ಲಕ್ಷೋಪಲಕ್ಷ. ಇದನ್ನು ಬಿಡಿಸಿದಾಗ ಲಕ್ಷ ಪ್ಲಸ್ ಉಪಲಕ್ಷ. ಲಕ್ಷ ಆ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ಆ. ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಉ. ಆ ಪ್ಲಸ್ ಉ ಸೇರಿದಾಗ ನಿಮಗೆ ಓ ಸಿಗತ್ತೆ. ಲಕ್ಷೋಪಲಕ್ಷ ಇದು ಗುಣಸಂಧಿ ಆಗತ್ತೆ. ಬಣ್ಣ ಬಣ್ಣ, ಇದನ್ನು ನಾವು ಈ ಪದವನ್ನು 2 ಸತಿ ಉಚ್ಚರಿಸ್ತಾ ಇರುವುದರಿಂದ ಇದಕ್ಕೆ ದ್ವಿರುಕ್ತಿ. ದ್ವಿ ಅಂದರೆ 2, ದ್ವಿರುಕ್ತಿ. ಜಂತ್ರಮಂತ್ರ ಖಗೋಳ ವೀಕ್ಷಣಾಲಯ ಶೃಂಗಾರ ತತ್ಸಮ ಪದ. ಮಕ್ಕಳೇ, ಇಲ್ಲಿಗೆ ಬೆಡಗಿನ ತಾಣ ಜಯಪುರ ಗದ್ಯಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಮಸ್ಕಾರ.